ದೇವರ ಉಪಾಸನೆಯ ಮೂಲಕ ನಮ್ಮೊಳಗಿನ ಕಶ್ಮಲಗಳನ್ನು ದೂರವಾಗಿಸಬೇಕು. ನಾನೇ ಎಂಬ ಅಹಂ ತೊಡೆದು ಹಾಕಿ ಬದುಕಬೇಕು ಎಂದು ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಹೇಳಿದರು. ಕೋಡಿಂಬಡಿ ಮಠದಿಂದ ಬಿಟ್ಟು ಶ್ರೀ ಮಹಿಷಮರ್ದಿನಿ ದೇವಾಲಯದ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಪ್ರಥಮ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಒಂದೇ ಶಕ್ತಿಯನ್ನ ನಾನಾ ರೂಪ ನಾಮದಲ್ಲಿ ಸ್ಮರಿಸುವ ಸಂಸ್ಕೃತಿ ನಮ್ಮದು. ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ಆರಾಧಿಸುತ್ತೇವೆ. ದೇವರ ಉಪಾಸನೆಯಿಂದ ಮನಸ್ಸು ಪಕ್ವವಾಗ್ತದೆ ಎಂದು ಹೇಳಿದರು. ಒಂದು ಧರ್ಮ, ಒಂದು ಸಂಸ್ಕೃತಿಯ ಪುನರುತ್ಥಾನ ಹೇಗಾಗಬೇಕು, ಯಾವ ರೀತಿ ಆಗಬೇಕು, ಯಾವ ನೆಲೆಯಲ್ಲಿ ಅದು ಆಗಬೇಕು ಅಂತ ಧರ್ಮ ಮತ್ತು ಸಂಸ್ಕೃತಿಯ ಪುನರುತ್ಥಾನಗಳು ಜೀವಂತಿಕೆಯ ಸತ್ವಗಳನ್ನು ಇಟ್ಟುಕೊಂಡು ಅದು ಅಂಕುರವನ್ನು ಒಡಿತಾ ಬಂದರೆ ಅದು ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದು ಹೇಗೆ ಉಳಿಸಬಹುದು? ಧರ್ಮ ಸಂಸ್ಕೃತಿಯ ಪುನರುತ್ಥಾನ ಅಂದರೆ ದೇವಾಲಯಗಳ ಜೀರ್ಣೋದ್ಧಾರ, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಇವೆಲ್ಲ ಉಳಿಸುವ, ಬೆಳೆಸುವ, ಬೆಳಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ದೇ ಆದರೆ ನಮ್ಮ ಧರ್ಮನೂ ಉಳಿಯುತ್ತೆ, ಸಂಸ್ಕೃತಿ ಉಳಿಯುತ್ತೆ, ಸಂಸ್ಕಾರ ಉಳಿಯುತ್ತೆ, ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಯುತ್ತೆ. ಇದೇ ನಮ್ಮ ಮೂಲ ಉದ್ದೇಶ ಅಂತ. ಇವತ್ತು ಜಗನ್ಮಾತಾ ಸ್ವರೂಪಿಣಿಯ ಒಂದು ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಿದೆ. ಅವಳು ನಿರಾಕಾರ ನಿರ್ವಿಕಾರ ಸ್ವರೂಪ. ಅತಿಥಿ ಗೃಹ ಉದ್ಘಾಟಿಸಿದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರು ಮಾತನಾಡಿ, ಕೋವಿಡ್ ಮಹಾಮಾರಿಯ ನಂತರ ನಾಡು ಸಹಜ ಸ್ಥಿತಿಗೆ ಬರುತ್ತಿದೆ. ದೇವರ ಆರಾಧನೆಯ ಮೂಲಕ ಲೋಕದ ಸಂಕಷ್ಟ ಕಣ್ಮರೆಯಾಗಿ ಸಂತುಷ್ಟದ ವಾತಾವರಣ ಮೂಡಲೆ ವ್ಯವಸ್ಥಿತ ರೀತಿಯಲ್ಲಿ ಬ್ರಹ್ಮಕಲಶ ಆಯೋಜಿಸುವ ಮೂಲಕ ಮಠದ ಬಿಟ್ಟಿನ ಮಹಿಷಮರ್ದಿನಿ ಕ್ಷೇತ್ರ ಮಾದರಿಯಾಗಿದೆ ಎಂದು ಹೇಳಿದರು. ಸ್ವಾಮೀಜಿಯವರು ಹೇಳಿದ ರೀತಿಯಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಸನಾತನ ಹಿಂದೂ ಧರ್ಮ. ಸರ್ವೇ ಜನ ಸುಖಿನೋ ಭವಂತು ಅಂತ ಜಗತ್ತಿಗೆ ಅತ್ಯಂತ ದೊಡ್ಡ ಸಂದೇಶವನ್ನು ಕೊಟ್ಟಂಥ ಆ ಒಂದು ಧರ್ಮ ನಮ್ಮ ಹಿಂದೂ ಧರ್ಮ. ನಿನ್ನ ಧರ್ಮವನ್ನು ಆಚರಣೆ ಮಾಡು, ಪರಧರ್ಮವನ್ನು ಗೌರವಿಸುವಂಥ ಜಗತ್ತಿನಲ್ಲಿ ಯಾವುದಾದ್ರು ಒಂದು ಧರ್ಮ ಹೇಳಿದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ. ಆ ಧರ್ಮಕ್ಕೆ ಸೇರಿದಂಥ ನಾವು ನಮ್ಮ ಧರ್ಮದ ಆಚರಣೆಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ನನಗೆ ಡಾಕ್ಟರ್ ಸುರೇಶ್ ಪುತ್ರರಾಯರು ಹೇಳಿದಾಗ, ವಾಸ್ತವಿಕ ಸಂಗತಿಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದಾಗ ನನಗೆ ಅನ್ನಿಸ್ತು, ನೂರಾರು ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಗಳನ್ನು ಹೊಂದಿದಂಥದ್ದು. ನಮ್ಮ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನು ಕಾಣುವಂಥ ಧರ್ಮ. ಕಲ್ಲಿರ್ಬೋದು, ಮರ ಇರ್ಬೋದು, ಹರಿಯುವಂಥ ನೀರಿರ್ಬೋದು, ಬೀಸುವಂಥ ಗಾಳಿ ಇರ್ಬೋದು. ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಂಥವರನ್ನು ಕೂಡ ನಾವು ದೇವರು ಅಂತ ನೋಡುವಂಥ ಒಂದು ಅದ್ಭುತವಾದಂಥ ಒಂದು ಸಂದೇಶ ನಮ್ಮ ಹಿಂದೂ ಧರ್ಮ ಜಗತ್ತಿಗೆ ಕೊಟ್ಟದ್ದನ್ನು ನಾವು ಕೇಳಿದ್ದೇವೆ. ಇದೇ ಸಂದರ್ಭದಲ್ಲಿ ಜೀರ್ಣೋದ್ಧಾರಕ್ಕೆ ದೇಣಿಗೆ ನೀಡಿದ ದಾನಿಗಳನ್ನು ಗೌರವಿಸಲಾಯಿತು. ಮಾಜಿ ಮುಖ್ಯಮಂತ್ರಿಗಳು ಪ್ರಸಾದ ರೂಪಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಇವರು ಎಲ್ಲ ಸನ್ಮಾನಗಳನ್ನ ಗೌರವದ ಶಾಲು ನೀಡುವ ಮುಖಾಂತರ ಗೌರವಿಸಿ ಸನ್ಮಾನಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರದ ನಿಮಿತ್ತ ಸದಾ ಇರುವ ವೇದಿಕೆಯಲ್ಲಿ ಕೋಡಿಂಬಾಡಿ ಮಹಿಷಮರ್ದಿನಿ ದೇವಾಲಯದ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಅಶೋಕ್ ಕುಮಾರೈ ಕೋಡಿಂಬಾಡಿ, ಮಾಜಿ ಶಾಸಕಿ ಟಿ. ಶಕುಂತಲಾ ಶೆಟ್ಟಿ, ನಗರಸಭೆಯ ಅಧ್ಯಕ್ಷ ಜೀವನ್ ಜೈನ್, ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮುಕ್ತೇಸರ ಕೃಷ್ಣ ಬೊಳ್ಳಿಲಾಯ, ಬೆಂಗಳೂರಿನ ಸಮರ್ಥ ಸಂಸ್ಥೆಯ ಮಹಂತೇಶ್ ಜಿಕೆ, ವೈದ್ಯ ಡಾಕ್ಟರ್ ಸುರೇಶ್ ಪುತ್ತೂರಯ್ಯ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಮಂಗಳೂರು ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಬೆಳ್ಳಿಪಾಡಿ, ವೈದ್ಯ ಡಾಕ್ಟರ್ ರಘು ಬೆಳ್ಳಿಪಾಡಿ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಪೂಜಾರಿ, ಬನ್ನೂರು ಸೊಸೈಟಿ ಅಧ್ಯಕ್ಷ ಈಶ್ವರ್ ಭಟ್ ಪಡ್ನೂರು, ಸದಾಶಿವರಾಯ್ ಸೊರಂಬೇಲ್, ಮಹೇಶ್ ಪೂಜಾರಿ ಮುಂಬೈ, ಸಚ್ಚಿದಾನಂದ ಶೆಟ್ಟಿ ಬಂಡಾಲ, ಬ್ರಹ್ಮಕಲಶ ಸಮಿತಿಯ ಕಾರ್ಯಾಧ್ಯಕ್ಷ ಸೀತಾರಾಮ್ ಶೆಟ್ಟಿ ಹೆಗ್ಡೆ ಹಿತ್ಲು, ಪ್ರಚಾರ ಸಮಿತಿಯ ಸಂಚಾಲಕ ಜಯಪ್ರಕಾಶ್ ಬದಿನಾರು, ಕರುಣಾಕರ್ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಸುಮಾರು 22 ವರ್ಷಗಳಿಂದ ಕರಾವಳಿ ಭಾಗದ ಜನರ ಮನೆಮಾತಾಗಿರುವ ಎಂಪಿ ಸಿಲ್ಕ್ಸ್ನಲ್ಲಿ ಬೃಹತ್ ವಸ್ತ್ರಮೇಳ
ದೇಶದಾದ್ಯಂತ ಸಂಗ್ರಹಿಸಿದ 1 ಲಕ್ಷದ ನಾನಾ ರೀತಿಯ ಕಂಪನಿಗಳ ಬ್ರ್ಯಾಂಡ್ಗಳು, ಸಿಲ್ಕ್ ಸಾರಿ, ಕಾಟನ್ ಮತ್ತು ಹ್ಯಾಂಡ್ಲೂಮ್ಗಳು, ಡ್ರೆಸ್ ಮೆಟೀರಿಯಲ್, ಕಾಟನ್ ಕುರ್ತಿ, ವೆಸ್ಟರ್ನ್ ಟಾಪ್ಸ್, ಲೇಡೀಸ್ ಜೀನ್ಸ್ ಮತ್ತು ಪುರುಷರ ಪ್ಯಾಂಟ್ ಶರ್ಟ್ಗಳ ಮೇಲೆ ನೇರ 50% ದರ ಕಡಿತ ಮಾರಾಟ. ಕೂಡಲೇ ಭೇಟಿ ನೀಡಿ ಎಂಪಿ ಸಿಲ್ಕ್ಸ್, ಟೌನ್ ಹಾಲ್ ಹತ್ತಿರ, ಹಂಪನಕಟ್ಟ, ಮಂಗಳೂರು.